ಪ್ರೀತಿಯನ್ನಿಟ್ಟು ಮಂಕುತಿಮ್ಮನ ಕಗ್ಗವನ್ನು ಆಲಿಸುತ್ತಿರುವ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ 166. ನಾನು ನಿಮ್ಮೊಂದಿಗೆ ಕಗ್ಗ ವ್ಯಾಖ್ಯಾನದಲ್ಲಿ ಕರುಣಾಕರ ಬಳಕೂರು. ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು ಮತ್ತು ಶ್ರೀಮತಿ ಪುಷ್ಪಲತಾ ಕಾರಂತ್ ಮಂಗಳೂರು. ಬಂಧುಗಳೇ, ಮಾನ್ಯ DVG ಅವರ ಕಗ್ಗವನ್ನು ಕೇಳಿ ಬರೋಣ. ರಾಮನು ಅಡಿ ಇಟ್ಟ ನೆಲ, ಭೀಮನು ಉಸುರಿದ ಗಾಳಿ, ಯೋಮದ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲ್, ಈ ಪುರಾತನಗಳು ಇರೆ, ನಾಮೆಂತು ಹೊಸಬರು ಎಲ್ಲೋ ಮಂಕುತಿಮ್ಮ. ರಾಮನಡಿಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲು, ಈ ಪುರಾತನಗಳಿರೆ, ನಾಮೆಂತು ಹೊಸಬರೆಲು ಮಂಕುತಿಮ್ಮ, ನಾಮೆಂತು ಹೊಸಬರೆಲು ಮಂಕುತಿಮ್ಮ. ರಾಮನಡಿಯಿಟ್ಟ ನೆಲ, ಭೀಮನು ಸೇರಿದ ಗಾಳಿ, ವ್ಯೋಮದೆ ಭಗೀರಥ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ, ಪುರಾತನಗಳಿರೆ, ನಾಮೆಂತೋ ಹೊಸಬರೆಲೋ ಮಂಕುತಿಮ್ಮ, ನಾಮೆಂತೋ ಹೊಸಬರೆಲೋ ಮಂಕುತಿಮ್ಮ, ನಾಮೆಂತೋ ಹೊಸಬರೆಲೋ ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಬಂಧುಗಳೇ, ಮಾನ್ಯ DVG ಅವರು ಈ ಕಗ್ಗದಲ್ಲಿ ಭೂಮಿಯ ಮೇಲೆ ಗತಕಾಲದಲ್ಲಿ ನಡೆದು ಹೋಗಿರುವ ಪುರಾಣ ಕಥೆಯನ್ನು ಉಲ್ಲೇಖಿಸುತ್ತಾರೆ. ಹಿಂದೆ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನು ಉತ್ತರ ದೇಶದಲ್ಲಿದ್ದಂಥ ತನ್ನ ಅಯೋಧ್ಯೆ ನಗರದಿಂದ ಹೊರಟು 14 ವರುಷಗಳ ಕಾಲ ವನವಾಸದ ಕಾಲದಲ್ಲಿ ದಕ್ಷಿಣದ ಲಂಕೆಯವರೆಗೂ ಬಂದಿದ್ದಾನೆ ಎಂಬ ವಿಚಾರವನ್ನು ಸರಯೂ ನದಿಯು, ಪಂಚವಟಿ, ದಂಡಕಾರಣ್ಯ, ರಾಮೇಶ್ವರ ಸ್ಥಳಗಳೆಲ್ಲವನ್ನು ಕೂಡ ಇಲ್ಲಿ ಉಲ್ಲೇಖಿಸುತ್ತಾರೆ. ಮತ್ತೆ ದ್ವಾಪರ ಯುಗದಲ್ಲಿ ಬದುಕಿದ್ದಂಥ ಭೀಮಸೇನನು ಉಸಿರಾಡಿದ ಗಾಳಿಯೇ ಇಂದಿಗೂ ಅದೇ ಗಾಳಿಯನ್ನು ನಾವು ಕೂಡ ಉಸಿರಾಡುತ್ತಿದ್ದೇವೆ ಎನ್ನುವ ಅಂಶವನ್ನು ಕೂಡ ಉಲ್ಲೇಖಿಸುತ್ತಾರೆ. ಇಲ್ಲಿ ಭೀಮಸೇನನು ವಾಯುಪುತ್ರನಾಗಿದ್ದಾನೆ ಎನ್ನುವ ವಿಚಾರವನ್ನು ಕೂಡ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಹಿಂದೆ ಸಗರನೆಂಬ ರಾಜನ ಯಜ್ಞದ ಕುದುರೆಯನ್ನು ಇಂದ್ರದೇವನು ಪಾತಾಳಕ್ಕೆ ಒಯ್ದು ಕಪಿಲನೆಂಬ ಋಷಿಯ ಬೆನ್ನ ಹಿಂದೆ ಬಚ್ಚಿಟ್ಟಿದ್ದನು. ಆಗ ಸಗರನ ಮಕ್ಕಳು ಆ ಕುದುರೆಯನ್ನು ಹುಡುಕುತ್ತಾ ಹೊರಟು ಕಪಿಲನೇ ಕಳ್ಳನೆಂದು ಭ್ರಮಿಸಿ ತಿಳಿದು ಅವನನ್ನು ಅವಮಾನಿಸಿ ಅವನ ಕೋಪಕ್ಕೆ ಪಾತ್ರರಾಗಿ ಭಸ್ಮವಾಗುತ್ತಾರೆ. ಅವರ ವಂಶದಲ್ಲಿ ಹುಟ್ಟಿರುವಂಥ ಭಗೀರಥನೆಂಬುವವನು ತನ್ನ ಪಿತಾಮಹರಿಗೆ ಸದ್ಗತಿಯನ್ನು ಕಾಣಿಸುವುದಕ್ಕಾಗಿ ಅನೇಕ ಕಾಲ ದೀರ್ಘವಾಗಿ ತಪಸ್ಸನ್ನು ಮಾಡಿ ಅನೇಕ ಅಡ್ಡಿ ಆತಂಕಗಳನ್ನು ದಾಟಿ ದೇವಲೋಕದ ಗಂಗಾ ಮಾತೆಯನ್ನು
ಭೂಮಿಗೆ ಬರಮಾಡಿಕೊಂಡು ಹರಿಯುವ ಹಾಗೆ ಮಾಡುತ್ತಾನೆ. ಆ ಮೂಲಕ ಸಗರ ಪುತ್ರರ ಬೂದಿಯನ್ನ ತೊಳಿಸುತ್ತಾನೆ. ಮತ್ತೆ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕೋಸ್ಕರ ಸಮುದ್ರ ಮಥನವನ್ನು ಮಾಡಿದಾಗ ಅಲ್ಲಿ ಒಡಮೂಡಿ ಬಂದಿರುವ ಅಮೃತ ಬರುವ ಮೊದಲು ಹಾಲಾಹಲವು ಅಂದರೆ ವಿಷವು ಬರುತ್ತದೆ. ಆಗ ಆ ವಿಷವನ್ನ ಪರಶಿವನು ಕುಡಿದು ನೀಲಕಂಠನಾಗಿ ಬಂದ ಕಷ್ಟವನ್ನ ನಿವಾರಿಸುತ್ತಾನೆ. ಅಮೃತ ಬರುವ ಮೊದಲು ಹುಟ್ಟಿ ಬಂದಿರುವ ಹಲವಾರು ಶ್ರೇಷ್ಠ ವಸ್ತುಗಳಲ್ಲಿ ಈ ಸೋಮ ಅಂದರೆ ಚಂದ್ರನೂ ಕೂಡ ಒಬ್ಬನಾಗಿದ್ದಾನೆ. ಹೀಗೆ ಪುರಾಣದ ಕಥೆಗಳೆಲ್ಲವೂ ಕೂಡ ನಮಗೆಲ್ಲರಿಗೂ ಒಂದು ವಿಶಿಷ್ಟವಾದಂಥ ಮೌಲ್ಯಗಳನ್ನ, ಸಂದೇಶವನ್ನ, ನೀತಿಯನ್ನ ಕಟ್ಟಿಕೊಡುತ್ತವೆ. ಆದರೆ ಇಂದಿನ ಸಮಾಜವು ಇವುಗಳನ್ನು ಒಪ್ಪಲು ಸಿದ್ಧರಿಲ್ಲ. ಕಾರಣ ಆಧುನಿಕ ಜಗತ್ತಿನ ಜ್ಞಾನದ ಸಂಘರ್ಷವಿದೆ. ಹಿಂದಿನ ಕಾಲದಲ್ಲಿ ಇವೆಲ್ಲವೂ ಇತ್ತಂತೆ, ನಡೆದಿತ್ತಂತೆ. ವಾಸ್ತವ ಬದುಕಿನಲ್ಲಿ ಈ ಸನ್ನಿವೇಶಗಳು ಮತ್ತೆ ಸಂಭವಿಸಲು ಸಾಧ್ಯವಿಲ್ಲ ಎಂದು ಮೂಗು ಮುರಿಯುವವರ ಸಂಖ್ಯೆ ಕೂಡ ಹೆಚ್ಚಳವಿದೆ. ಇಂದಿನ ಕಾಲದ ಸ್ಥಿತಿಯು ಕ್ಷಣ ಕ್ಷಣಕ್ಕೂ ಹೊಸತನ್ನ ಕಾಣ್ತಾ ಇದೆ. ಈ ಗಳಿಗೆಯಲ್ಲಿ ಕಂಡಿದ್ದು ಮುಂದಿನ ಗಳಿಗೆಯಲ್ಲಿ ಅದು ಹಳೆತಾಗ್ತದೆ. ಹಾಗಾಗಿ ಇಂದಿನ ಜನತೆಯ ಜೀವನ ಶೈಲಿಯಲ್ಲಿ, ಬದುಕಿನ ಸ್ಥಿತಿಗತಿಗಳಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಹೊಸತನ್ನು ಕಾಣುತ್ತಲೇ ಸಾಗುತ್ತಾ ಇದೆ. ಅಜ್ಜನ ಅಜ್ಜಿಯ ಕಾಲದ ಮಾತುಗಳು, ಮೌಲ್ಯಗಳು ಎಲ್ಲವೂ ಮನೆಯ ಅಟ್ಟವನ್ನ ಸೇರಿವೆ. ಹೇಳಿದರೂ ಕೂಡ ಕೇಳುವವರ ಸಂಖ್ಯೆ ಬಹಳ ಕಡಿಮೆ. ಹೀಗಿರುವಾಗ ಪರಂಪರೆ ಮತ್ತು ಆಧುನಿಕತೆಯ ಸಂಘರ್ಷವು ಇಲ್ಲಿ ಆಗುವಂಥದ್ದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ಮೇಲಿನ ಕಗ್ಗವನ್ನ ಇನ್ನಷ್ಟು ನಾವು ಸರಳವಾಗಿ ನೋಡುವುದಾದರೆ, ಆ ತ್ರೇತಾಯುಗದ ಶ್ರೀರಾಮಚಂದ್ರನು ಓಡಾಡಿರುವ ಈ ಭೂಮಿಯು ಅತ್ಯಂತ ಸ್ವರ್ಣಮಯವಾಗಿದೆ. ದ್ವಾಪರ ಯುಗದಲ್ಲಿ ಭೀಮಸೇನನು ಉಸಿರಾಡಿರುವಂಥ ಗಾಳಿಯು, ಆಕಾಶದಿಂದ ಭಗೀರಥನು ಇಳೆಗೆ ತಂದಿರುವ ಗಂಗಾ ನದಿಯು, ಚಂದ್ರನನ್ನ ಉಕ್ಕಿಸಿರುವಂಥ ಸಮುದ್ರವು, ಇವೆಲ್ಲವೂ ಕೂಡ ಹಳೆಯ ಕಥೆಗಳೇ ಆಗಿದ್ದಾವೆ. ಹಾಗಿರುವಾಗ ನಾವಿರುವ ಈ ನೆಲವೂ ಕೂಡ, ಭೂಮಿ, ನಾವು ಉಸಿರಾಡುವ ಗಾಳಿ, ಸಮುದ್ರ ಇವೆಲ್ಲವೂ ಕೂಡ ಹಳೆಯದ್ದೇ ಆಗಿದೆ. ಹಿಂದೆ ಇತ್ತು, ಇಂದೂ ಇದೆ. ಮತ್ತೆ ನಾವು ಹೇಗೆ ಇಲ್ಲಿ ಹೊಸಬರಾದೆವು, ನಾವು ಕೂಡ ಹಳೆಬರಲ್ಲವೇ ಎಂಬ ಪ್ರಶ್ನೆಯನ್ನ ಮಾನ್ಯ ಡಿವಿಜಿಯವರು ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿಯವರು ಉಲ್ಲೇಖಿಸುತ್ತಾರೆ. ಬಂಧುಗಳೇ, ಪರಂಪರೆಯ ಮೌಲ್ಯಗಳನ್ನು ಆಧುನಿಕತೆಯ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಜೀವನವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ, ತಿಳಿಯಬೇಕಾಗಿದೆ. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ, ಶುಭ ದಿನ. ಜ್ಞಾನವೇ ಬೆಳಕು ಸರಣಿ ಸಂಚಿಕೆಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.